ನಾನು ಹರ್ಷಿತಾ, ಕಾರ್ವಾ ಪ್ಲಸ್ ಚಾನೆಲ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ಶಿರಸಿ ಕುಮಟಾ ನಡುವೆ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ. ಆಗಸ್ಟ್ 12ರಿಂದ 18 ತಿಂಗಳು ಶಿರಸಿ ಕುಮಟಾ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚಾರ ನಿಷೇಧ. ಸಿಲಿಂಡರ್ ಸ್ಫೋಟ, ಲಕ್ಷಾಂತರ ರೂಪಾಯಿ ಹಾನಿ. ಗ್ಯಾರೇಜ್ನಲ್ಲಿ ನಿಲ್ಲಿಸಿಟ್ಟ ಸ್ಕೂಟರ್ ಬೆಂಕಿಗಾಹುತಿ. ದುಬಾರಿ ಬೆಲೆಯ ಪಾರಿವಾಳ ಕಳ್ಳತನ, ಆರೋಪಿ ಬಂಧನ. ಕಾರು ಬೈಕ್ ನಡುವೆ ಅಪಘಾತ. ಯಲ್ಲಾಪುರದಿಂದ ಕಾರವಾರಕ್ಕೆ ಬಂದು ರಕ್ತದಾನ ಮಾಡಿದ ಮಹಿಳೆ. ವಾರ್ತೆಗಳ ವಿವರ. ಕಾರವಾರ ರಾಷ್ಟ್ರೀಯ ಹೆದ್ದಾರಿಯನ್ನಾಗಿ ಸಂಖ್ಯೆ 766 ಇಇ ಮೇಲ್ದರ್ಜೆಗೇರಿಸುವ ಕಾಮಗಾರಿ ಸಲುವಾಗಿ ಶಿರಸಿ ಕುಮಟಾ ರಸ್ತೆಯಲ್ಲಿ ಆಗಸ್ಟ್ 12ರಿಂದ ವಾಹನ ಸಂಚಾರವನ್ನು ನಿಷೇಧಿಸಲಾಗಿದೆ. 18 ತಿಂಗಳ ಅವಧಿಗೆ ಇದು ಜಾರಿಯಲ್ಲಿರಲಿದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ಹರೀಶ್ ಕುಮಾರ್ ಶುಕ್ರವಾರ ಅಧಿಸೂಚನೆ ಹೊರಡಿಸಿದ್ದಾರೆ. ಕರಾವಳಿ ಮತ್ತು ಹುಬ್ಬಳ್ಳಿ ಹಾವೇರಿ ಭಾಗಕ್ಕೆ ಸಂಪರ್ಕ ಕೊಂಡಿಯಾಗಿದ್ದ ಈ ರಸ್ತೆಗೆ ಪರ್ಯಾಯ ಮಾರ್ಗಗಳನ್ನು ಗುರುತಿಸಲಾಗಿದೆ. ಕುಮಟಾದಿಂದ ಸಿದ್ದಾಪುರದ ಮೂಲಕ ಸಾಗಿ ಶಿರಸಿಗೆ ತಲುಪುವುದು ಲಘು ವಾಹನಗಳು ಮಾತ್ರ. ಅಂಕೋಲಾದಿಂದ ಯಲ್ಲಾಪುರಕ್ಕೆ ರಾಷ್ಟ್ರೀಯ ಹೆದ್ದಾರಿ 63ರಲ್ಲಿ ಸಾಗಿ ರಾಜ್ಯ ಹೆದ್ದಾರಿ 93ರಲ್ಲಿ ಶಿರಸಿಗೆ ಹೋಗುವುದು. ಹೊನ್ನಾವರದಿಂದ ಮಾವಿನಗುಂಡಿ ಮೂಲಕ ಸಾಗಿ ಸಿದ್ದಾಪುರಕ್ಕೆ ಹೋಗಿ ಶಿರಸಿಗೆ ತಲುಪಬಹುದು. ಈ ರಸ್ತೆಗಳಲ್ಲಿ ಎಲ್ಲ ಮಾದರಿಯ ವಾಹನಗಳ ಸಂಚಾರಕ್ಕೆ ಅನುಮತಿ ನೀಡಲಾಗಿದೆ. ಮೇಲ್ದರ್ಜೆಗೇರಲಿರುವ ರಸ್ತೆಯಲ್ಲಿ ಕುಮಟಾದಿಂದ ಶಿರಸಿಗೆ 60 ಕಿಲೋಮೀಟರ್ ದೂರವಾಗುತ್ತಿತ್ತು. ಈಗ ಸಿದ್ದಾಪುರದ ಮೂಲಕ ಸಾಗಿದರೆ ಸುಮಾರು 90 ಕಿಲೋಮೀಟರ್, ಹೊನ್ನಾವರದ ಮೂಲಕ ಸಾಗಿದರೆ 125 ಕಿಲೋಮೀಟರ್, ಯಲ್ಲಾಪುರದ ಮೂಲಕ ಸಾಗಿದರೆ ಸುಮಾರು 155 ಕಿಲೋಮೀಟರ್ ದೂರವಾಗಲಿದೆ. ಸಿಲಿಂಡರ್ ಸ್ಫೋಟ, ಲಕ್ಷಾಂತರ ರೂಪಾಯಿ ಹಾನಿ. ಕಾರವಾರ ಸಿಲಿಂಡರ್ ಸ್ಫೋಟಗೊಂಡು ಮನೆಯೊಂದು ಸಂಪೂರ್ಣ ಹಾನಿಗೊಳಗಾಗಿದ್ದು, ಅದೃಷ್ಟವಶಾತ್ ಮನೆಯವರು ಪ್ರಾಣಾಪಾಯದಿಂದ ಪಾರಾಗಿರುವ ಘಟನೆ ಕಾರವಾರ ತಾಲೂಕಿನ ಹೊಸಾಳಿಯಲ್ಲಿ ತಡರಾತ್ರಿ ನಡೆದಿದೆ. ಹೊನ್ನಾವರ ಮೂಲದ ಸದ್ಯ ಹೊಸಾಳಿಯಲ್ಲಿ ನೆಲೆಸಿದ್ದ ರಾಜು ಶೇಟ್ ಎಂಬುವವರ ಮನೆಯಲ್ಲಿ ಸಿಲಿಂಡರ್ ಸ್ಫೋಟಗೊಂಡಿದೆ. ಬಂಗಾರದ ಕೆಲಸ ಮಾಡುತ್ತಿದ್ದ ರಾಜು ಶೇಟ್ ಕಳೆದ ಕೆಲ ವರ್ಷದ ಹಿಂದೆ ನಾಗೇಂದ್ರ ವೇರ್ಣೇಕರ್ ಎಂಬುವವರು ಮನೆಯನ್ನು ಬಾಡಿಗೆ ಪಡೆದು ವಾಸವಾಗಿದ್ದರು. ಆದರೆ ನಿನ್ನೆ ಮನೆಯಲ್ಲಿದ್ದ ಹೆಂಡತಿ ಮಕ್ಕಳನ್ನು ಪಕ್ಕದ ಮನೆಯಲ್ಲಿ ಬಿಟ್ಟು ಪೇಟೆಗೆ ತೆರಳಿದಾಗ ಸಿಲಿಂಡರ್ ಸ್ಫೋಟಗೊಂಡಿದೆ. ಅದೃಷ್ಟವಶಾತ್ ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಆದರೆ ಮನೆಯಲ್ಲಿದ್ದ ಟಿವಿ, ಫ್ರಿಡ್ಜ್, ಬಂಗಾರ ಸೇರಿದಂತೆ ಲಕ್ಷಾಂತರ ರೂಪಾಯಿ ವಸ್ತುಗಳು ಹಾನಿಯಾಗಿದೆ. ಈ ಬಗ್ಗೆ ಚಿತ್ತಗುಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗ್ಯಾರೇಜ್ನಲ್ಲಿ ನಿಲ್ಲಿಸಿಟ್ಟ ಸ್ಕೂಟರ್ ಬೆಂಕಿಗಾಹುತಿ. ಅಂಕೋಲಾ ಪಟ್ಟಣದ ಕಿತ್ತೂರು ಚೆನ್ನಮ್ಮ ರಸ್ತೆಯಲ್ಲಿರುವ ಗ್ಯಾರೇಜ್ನಲ್ಲಿ ನಿಲ್ಲಿಸಿಟ್ಟ ಸ್ಕೂಟರ್ ಒಂದಕ್ಕೆ ಬ್ಯಾಟರಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ತಗುಲಿ ಸಂಪೂರ್ಣ ಸುಟ್ಟು ಕರಕಲಾದ ಘಟನೆ ಶುಕ್ರವಾರ ಸಂಜೆ ನಡೆದಿದೆ. ಅಗ್ನಿಶಾಮಕ ದಳ ಸ್ಥಳಕ್ಕಾಗಮಿಸಿ ಬೆಂಕಿಯನ್ನು ನಂದಿಸಿ ಭಾರೀ ಅನಾಹುತವೊಂದನ್ನು ತಪ್ಪಿಸಿದರು. ಸ್ಥಳದಲ್ಲಿ ಹಲವಾರು ವಾಹನಗಳಿದ್ದು, ಹಲವು ಅಂಗಡಿಗಳು ಇದ್ದವು. ಪಕ್ಕದಲ್ಲಿ ಹೆಸ್ಕಾಂ ಟ್ರಾನ್ಸ್ಫಾರ್ಮರ್ ಕೂಡ ಇತ್ತು. ಇದರ ಹತ್ತಿರದಲ್ಲಿದ್ದ ಇನ್ನುಳಿದ ಬೈಕ್ಗಳನ್ನು ಅಲ್ಲಿಂದ ಬೇರೆಡೆಗೆ ಸಾಗಿಸಿದ್ದಾರೆ. ಪಟ್ಟಣದ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ. ದುಬಾರಿ ಬೆಲೆಯ ಪಾರಿವಾಳ ಕಳ್ಳತನ, ಆರೋಪಿ ಬಂಧನ. ಭಟ್ಕಳ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ದುಬಾರಿ ಬೆಲೆ ಬಾಳುತ್ತಿದ್ದ ಪಾರಿವಾಳಗಳನ್ನು ಕದ್ದು ಪರಾರಿಯಾಗಿದ್ದ ಆರೋಪಿಯನ್ನು ಭಟ್ಕಳ ನಗರ ಠಾಣಾ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ತಮಿಳುನಾಡು ಮೂಲದ ಪನ್ವೀರ್ ಸೆಲ್ವ 40 ವರ್ಷದ ಬಂಧಿತ ಆರೋಪಿ. ಈತ ಭಟ್ಕಳದ ಆಜಾದ್ ನಗರದ ಮೊಹಮ್ಮದ್ ಅಫ್ಜಲ್ ಇವರ ಪಾರಿವಾಳ ಸಾಗಾಣಿಕಾ ಕೇಂದ್ರದಿಂದ ಅಕ್ಟೋಬರ್ 5ರಂದು 25 ಪಾರಿವಾಳಗಳನ್ನು ಕದ್ದು ಪರಾರಿಯಾಗಿದ್ದ. ಕಳ್ಳತನದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ಈ ಸಂಬಂಧ ಪಾರಿವಾಳ ಸಾಕಾಣಿಕಾ ಕೇಂದ್ರದ ಮಾಲಕ ಅಫ್ಜಲ್ ಕಾಶಿಂ ನಗರ ಠಾಣೆಗೆ ಈ ಹಿಂದೆ ದೂರು ನೀಡಿದ್ದರು. ಆರೋಪಿಯು 1 ವರ್ಷದ ಹಿಂದೆ ಪಾರಿವಾಳ ಸಾಕಾಣಿಕಾ ಕೇಂದ್ರದಿಂದ ಪಾರಿವಾಳವನ್ನು ಖರೀದಿಸಿದ ಬಗ್ಗೆ ಮಾಹಿತಿ ಇದೆ. ಈ ಪಾರಿವಾಳವು ಲಾಹೋರ್ ಮೂಲದ ತಳಿಯಾಗಿದ್ದು, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಒಂದು ಪಾರಿವಾಳಕ್ಕೆ 1 ಲಕ್ಷ ರೂಪಾಯಿ ದುಬಾರಿ ಬೆಲೆ ಇದ್ದು, ಒಟ್ಟು 15 ಲಕ್ಷ ರೂಪಾಯಿ ಮೌಲ್ಯದ ಪಾರಿವಾಳವನ್ನು ಪೊಲೀಸರು ವಶಪಡಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಕಾರು ಬೈಕ್ ನಡುವೆ ಅಪಘಾತ. ಕಾರವಾರ
ಬೈಕ್ ಹಾಗೂ ಕಾರಿನ ನಡುವೆ ಅಪಘಾತ ಸಂಭವಿಸಿ 2 ವಾಹನಗಳು ಜಖಮಾದ ಘಟನೆ ತಾಲೂಕಿನ ಸದಾಶಿವಗಡ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಶುಕ್ರವಾರ ರಾತ್ರಿಯ ವೇಳೆ ನಡೆದಿದೆ. ಅಪಘಾತದಲ್ಲಿ ಬೈಕ್ಗೆ ಗುದ್ದಿದ ಕಾರು ಬಳಿಕ ಹೆದ್ದಾರಿಯ ಡಿವೈಡರ್ಗೆ ಗುದ್ದಿದೆ. ಅಪಘಾತದಲ್ಲಿ ಬೈಕ್ ಸವಾರ ಚಿಕ್ಕಪುಟ್ಟ ಗಾಯಗಳೊಂದಿಗೆ ಪಾರಾಗಿದ್ದು, ಡಿವೈಡರ್ಗೆ ಡಿಕ್ಕಿ ಹೊಡೆದ ಕಾರಣ ಕಾರಿನ ಮುಂಭಾಗ ಜಖಂಗೊಂಡಿದೆ. ಸ್ಥಳಕ್ಕೆ ಜತಾಕುಲ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ರಾತ್ರಿಯವರೆಗೆ ಈ ಕುರಿತು ಯಾವುದೇ ಪ್ರಕರಣ ದಾಖಲಾಗಿಲ್ಲ. ಯಲ್ಲಾಪುರದಿಂದ ಕಾರವಾರಕ್ಕೆ ಬಂದು ರಕ್ತದಾನ ಮಾಡಿದ ಮಹಿಳೆ. ಕಾರವಾರ ಬಾಲಕನೋರ್ವನಿಗೆ ವಿರಳವಾದ ಗುಂಪಾದ ಬಿ ನೆಗೆಟಿವ್ ರಕ್ತ ಬೇಕಿರುವುದನ್ನು ಗಮನಿಸಿದ ಯಲ್ಲಾಪುರದ ಮಹಿಳೆಯೋರ್ವರು ಕಾರವಾರಕ್ಕೆ ಆಗಮಿಸಿ ರಕ್ತದಾನ ಮಾಡಿ ಮಾನವೀಯತೆ ಮೆರೆದಿದ್ದಾರೆ. ಥಲೆಸೀಮಿಯಾ ಎಂಬ ಅಪರೂಪದ ರೋಗದಿಂದ ಬಳಲುತ್ತಿರುವ ಅಂಕೋಲಾ ತಾಲೂಕಿನ 8 ವರ್ಷದ ಬಾಲಕನೋರ್ವನಿಗೆ ಬಿ ನೆಗೆಟಿವ್ ರಕ್ತದ ಅವಶ್ಯಕತೆ ಇರುವ ಬಗ್ಗೆ ಬಾಲಕನ ಪಾಲಕರು ಬ್ಲಡ್ ಡೋನರ್ ಕಾರವಾರ ತಂಡದ ಸಂಸ್ಥಾಪಕ ವಿನಾಯಕ್ ನಾಯಕ್ ಚೇಂಡಿಯಾ ಅವರಲ್ಲಿ ರಕ್ತ ಒದಗಿಸಿಕೊಡುವಂತೆ ಮನವಿ ಮಾಡಿಕೊಂಡಿದ್ದರು. ವಿನಾಯಕ್ ಅವರು ಕಳೆದ 3 ದಿನಗಳಿಂದ ಬಿ ನೆಗೆಟಿವ್ ರಕ್ತದ ತುರ್ತು ಅವಶ್ಯಕತೆ ಇದೆ ಎಂದು ತಮ್ಮ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಮೆಸೇಜ್ ಹಾಕಿದ್ದರು. ಈ ವಿರಳವಾದ ಗ್ರೂಪ್ನ ಸ್ಥಳೀಯ ರಕ್ತದಾನಿಗಳು ಆ ಸಂದರ್ಭದಲ್ಲಿ ಲಭ್ಯವಾಗಲಿಲ್ಲ. ಕೊನೆಗೆ ಬ್ಲಡ್ ಡೋನರ್ಸ್ ಕಾರವಾರ ತಂಡದ ಮಹಿಳೆ ವಿಕ್ಟೋರಿಯಾ ಫರ್ನಾಂಡಿಸ್ ಅವರು ತಮ್ಮ 2.5 ವರ್ಷದ ಮಗುವನ್ನು ಮನೆಯಲ್ಲಿ ಬಿಟ್ಟು ತಮ್ಮ ಊರಾದ ಯಲ್ಲಾಪುರದಿಂದ ಕಾರವಾರಕ್ಕೆ ಆಗಮಿಸಿ ರಕ್ತದಾನ ಮಾಡಿ ಒಂದು ಜೀವ ಉಳಿಸುವಲ್ಲಿ ನೆರವಾಗಿದ್ದಾರೆ. ವಿಕ್ಟೋರಿಯಾ ಅವರ ಈ ಮಾನವೀಯ ಕಾರ್ಯಕ್ಕೆ ಸಾರ್ವಜನಿಕರಿಂದ ಪ್ರಶಂಸೆ ವ್ಯಕ್ತವಾಗಿದೆ. ಬಾಲಕನ ಪಾಲಕರು ವಿನಾಯಕ್ ನಾಯಕ್ ಚೇಂಡಿಯಾ ಹಾಗೂ ರಕ್ತದಾನಕ್ಕಾಗಿ ಸದಾ ಸಹಕಾರ ಕಳಕಳಿ ವ್ಯಕ್ತಪಡಿಸುವ ಜಿಲ್ಲಾಸ್ಪತ್ರೆಯ ಬ್ಲಡ್ ಬ್ಯಾಂಕಿನ ರಿಜ್ವಾನ್, ತಪಸ್ಸುಮ್, ಸುವರ್ಣ ನಾಯ್ಕ್, ವಿದ್ಯಾ ಮಳವಣ್ಕರ್ ಹಾಗೂ ಎಲ್ಲ ಸಿಬ್ಬಂದಿಗಳು ಈ ರಕ್ತದಾನಿ ಮಹಿಳೆಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರ್ವಾರ್ ಪ್ಲಸ್ ವೀಕ್ಷಿಸಿ. ನೀವು ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಫೇಸ್ಬುಕ್ ಪೇಜ್ ಅಲ್ಲಿ ನೋಡ್ತಿದ್ದೀರಿ, ಫಾಲೋ ಮಾಡಿ. ಧನ್ಯವಾದಗಳು.